ಭಾರತದಲ್ಲಿ ಸ್ತ್ರೀಯರಿಗೆ ವಿಶೇಷ ಗೌರವ ನೀಡಿ ಅವರನ್ನ ಪೂಜ್ಯ ಭಾವನೆಯಿಂದ ಕಾಣಲಾಗುತ್ತದೆ. ಇದರಿಂದ ನಮ್ಮ ನೆಲದಲ್ಲಿ ಮಹಿಳೆಯರು ಶ್ರೇಷ್ಠ ಎಂದು ಸಾಮಾಜಿಕ ಚಿಂತಕ ಪ್ರಕಾಶ್ ಮಲ್ಪೆ ಹೇಳಿದರು. ಅವರು ಸುಳ್ಯ ತಾಲೂಕಿನ ಅರಂತೋಡು, ತೋಟಂಪಾಡಿ, ಉಳ್ಳಾಕ್ಲು ಹಾಗೂ ಪರಿವಾರ ದೈವಗಳ ಪುನರ್ ಪ್ರತಿಷ್ಠೆ ಕಾರ್ಯದ ಅಂಗವಾಗಿ ದೈವಸ್ಥಾನದ ವಠಾರದಲ್ಲಿ ನಡೆದ ಧಾರ್ಮಿಕ ಉಪನ್ಯಾಸ ಕಾರ್ಯಕ್ರಮದಲ್ಲಿ ಮಾತನಾಡಿದರು. ಸಚಿವ ಎಸ್ ಅಂಗಾರ ಅವರು ತನ್ನ ವಿಶೇಷ ಅನುದಾನದಲ್ಲಿ ನಿರ್ಮಿಸಲಾದ ಕಾಂಕ್ರೀಟ್ ರಸ್ತೆ, ದೈವಸ್ಥಾನದ ಆವರಣಗೋಡೆ, ಇಂಟರ್ಲಾಕ್ ಮತ್ತು ಧಾರ್ಮಿಕ ಸಭಾ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿ, ನಾವೆಲ್ಲ ಸಂಘಟಿತರಾಗಿ ಕೆಲಸ ಮಾಡುವುದರಿಂದ ಯಶಸ್ಸು ಸಾಧಿಸಲು ಸಾಧ್ಯ. ಸರ್ಕಾರದ ಯೋಜನೆಗಳನ್ನು ನಾವು ಸದುಪಯೋಗಪಡಿಸಿಕೊಳ್ಳಬೇಕು. ಯಾವುದೇ ಅಭಿವೃದ್ಧಿ ಕೆಲಸ ಮಾಡಲು ಜನಪ್ರತಿನಿಧಿಗಳಿಗೆ ಜನರ ಸಹಕಾರ ಬೇಕು. ಜನರ ಸಹಕಾರ ಇದ್ದರೆ ಮಾತ್ರ ಹೆಚ್ಚು ಅಭಿವೃದ್ಧಿ ಕೆಲಸಗಳನ್ನು ಮಾಡಲು ಸಾಧ್ಯವಾಗುತ್ತದೆ ಎಂದು ಹೇಳಿದರು. ಭಾರತೀಯ ಮಾಂಗಲ್ಯಕ್ಕೆ ಧಕ್ಕೆ ಯಾರೆಲ್ಲ ತಂದಿದ್ದಾರೋ ಅವರೆಲ್ಲರನ್ನ ಕಾಲಿನಿಂದ ಮೆಟ್ಟಿ ಇವನೇ ಹಿಂದ್ವಿ ಸ್ವರಾಜ್ಯವನ್ನು ಸ್ಥಾಪನೆ ಮಾಡುವಂತ ಛತ್ರಪತಿ ನನ್ನ ಮಗ ಆಗಬೇಕು ಅಂತ ಸಂಕಲ್ಪ ಮಾಡ್ತಾಳೆ. ಕ್ಷಣ ಕ್ಷಣಕ್ಕೂ ಸಂಸ್ಕಾರವನ್ನು ಕೊಡ್ತಾಳೆ. ಸಾಮಾನ್ಯ ಸರ್ದಾರನ ಮಗ ಛತ್ರಪತಿ ಆಗ್ತಾನೆ. ಶಹಾಜಿ ತಂದೆಯ ಕಾರಣಕ್ಕಲ್ಲ, ಜೀಜಾಮಾತೆಯ ಕಾರಣಕ್ಕೆ, ತಾಯಿಯ ಕಾರಣಕ್ಕೆ. ಈ ನೆಲದಲ್ಲಿ ತಾಯಿಯರಿಗೆ ವಿಶೇಷ ಗೌರವ. ಇಲ್ಲಿ ಯಾವತ್ತೂ ಸ್ತ್ರೀಯರು ಪುರುಷರಿಗಿಂತ ಎಷ್ಟೋ ಮೇಲು. ಎಲ್ಲ ಉತ್ಕೃಷ್ಟ ಸಂಗತಿಗಳು ನಮ್ಮ ಶ್ರದ್ಧಾಬಿಂದುಗಳು ಏನೆಲ್ಲ ಇದೆಯೋ ಅದಕ್ಕೆಲ್ಲವನ್ನೂ ಕೂಡ ನಾವು ತಾಯಿ ರೂಪದಲ್ಲಿ ಗುರುತಿಸಿರುವಂತದ್ದು. ಎಲ್ಲವನ್ನೂ ಕೂಡ ಇಷ್ಟೆಲ್ಲ ನಮ್ಮ ದೇಶದಲ್ಲಿ ನದಿಗಳಿದೆ. ಯಾವ್ದಕ್ಕಾದ್ರೂ ಗಂಡಸರ ಹೆಸರು ಇಟ್ಟಿದೀವ? ಗಂಗಾ, ಯಮುನಾ, ಸಿಂಧು, ಸರಸ್ವತಿ, ನರ್ಮದೆ, ತಪತಿ, ತಾಮ್ರಪರ್ಣಿ, ಗಂಡಕಿ, ಕೋಸಿ, ಕಾಳಿ, ಭಾಗವತಿ, ಮೇಘನ, ವಿಷ್ಣು, ಚಂದ್ರ, ಜೀವಂ, ಸಟ್ಲೇಜ್, ಬಿಯಾಸ್, ಕೃಷ್ಣ, ಗೋದಾ, ತುಂಗ, ಭದ್ರಾ, ನಂದಿನಿ, ನಳಿನಿ, ಮಾಲತಿ, ಮಲಾಪಹಾರಿ, ನೇತ್ರ, ಸೀತಾ, ವರಾಹಿ, ಅಗ್ನಾಶಿನಿ, ಘಟಪ್ರಭಾ, ಮಲಪ್ರಭಾ, ಕೊಯ್ನಾ, ಸೀತಾ, ಶರಾವತಿ, ಮಾಂಡವಿ, ಕಾವೇರಿ, ಬ್ರಹ್ಮಪುತ್ರ ಒಂದನ್ಬಿಟ್ಟು ಎಲ್ಲೋ ತಾಯಿಯ ಹೆಸರಿಟ್ಟಿದ್ದೀವಿ. ಅಷ್ಟು ಶ್ರದ್ಧೆ. ಬ್ರಹ್ಮಕಲಶೋತ್ಸವ ಸಮಿತಿಯ ಪ್ರಧಾನ ಕಾರ್ಯದರ್ಶಿ ಸಂತೋಷ್ ಕುತ್ತಮಟ್ಟೆ ಮಾತನಾಡಿ, ದೈವದ ಅನುಗ್ರಹದಿಂದ ಅತಿ ಕಡಿಮೆ ಅವಧಿಯಲ್ಲಿ ಹೆಚ್ಚು ಜೀರ್ಣೋದ್ಧಾರ ಕೆಲಸಗಳು ನಡೆದಿವೆ. ಭಕ್ತರು ದೇಣಿಗೆ ನೀಡಿ ಸಹಕಾರವನ್ನ ನೀಡಿದ್ದಾರೆ ಎಂದು ಹೇಳಿದರು. ಈ ಕ್ಷೇತ್ರದಲ್ಲಿ ಜೀರ್ಣೋದ್ಧಾರ ಕೆಲಸ ಕಾರ್ಯಗಳನ್ನು ವೇದಪುರದ ನೇತೃತ್ವದಲ್ಲಿ ಮಾಡಲಾಗಿದೆ. ಇವತ್ತು ಆ ತದನಂತರದ ಒಂದು 15ರಿಂದ 20 ದಿವಸಗಳಲ್ಲಿ ನೀವು ನಂಬಲಿಕ್ಕೆ ಸಾಧ್ಯ ಇಲ್ಲ. ಅದು ಏಕೆಂತ ಹೇಳಿದ್ರೆ ಭಗವಂತನ ಪ್ರೇರಣೆಯಿಂದ ನಡೆದಿರುವಂತಹ ಕೆಲಸಗಳು, ಯಾರು ಊಹಿಸಲಿಕ್ಕಾಗದಂತಹ ಕೆಲಸ ಕಾರ್ಯಗಳು 20 ದಿವಸದಲ್ಲಿ ನಡೆದಿದೆ. ಈ ಇನ್ವಿಟೇಷನ್ ಪ್ರಿಂಟ್ ಆಗಿರುವಂತದ್ದು ಇವತ್ತಿಗೆ 10 ರಿಂದ 12 ದಿವಸಗಳು ಮಾತ್ರ. ಈ ಕಡಿಮೆ ಅವಧಿಯಲ್ಲಿ ಸುಮಾರು 17 ಲಕ್ಷಗಳಷ್ಟು ಸಹಾಯದ ದೇಣಿಗೆಯನ್ನ ನೀವೆಲ್ಲ ನೀಡಿದ್ದೀರಿ. ನಮ್ಮ ಸಮಿತಿಗೆ ನೀಡಿ ಇವತ್ತು ಈ ಉಳ್ಳಾಗಲ ಭವ್ಯ ಮಂದಿರವನ್ನು ತಲೆ ಎತ್ತಿ ಪ್ರತಿಷ್ಠಾಪನೆ ನೀಡಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದೀರಿ. ಇದರ ಹಿಂದಿರುವುದು ಉಳ್ಳಾಗಲ ದೈವ ಪ್ರೇರಣೆ ಅಂತ ಹೇಳುವುದು ನಾವೆಲ್ಲರೂ ನಂಬಬೇಕಾದಂತಹ ವಿಚಾರ. ಜೊತೆಗೆ ಇಲ್ಲಿ ಒಬ್ಬ ಹೊರಹ ವ್ಯಕ್ತಿ ಹಲವಾರು ಧಾರ್ಮಿಕ ಕ್ಷೇತ್ರಗಳಲ್ಲಿ ಬ್ರಹ್ಮಕಲಶೋತ್ಸವದಿಂದ ಹಿಡಿದು ಜೀರ್ಣೋದ್ಧಾರ ಕೆಲಸಗಳನ್ನ ಸಮರ್ಥವಾಗಿ ನಿರ್ವಹಿಸಿದಂತ ಒಬ್ಬ ಹೊರಹ ವ್ಯಕ್ತಿಗೆ ನೀವೆಲ್ಲರೂ ಒಂದು ಅವಕಾಶವನ್ನು ನೀಡಿದ್ರಿಂದ ಇವತ್ತು ಈ ವ್ಯವಸ್ಥೆಯನ್ನು ನಾವು ಇಲ್ಲಿ ವಹಿಸಿಕೊಂಡೆ. ಬಹುಶಃ ಆ ದಿನಗಳಲ್ಲಿ ಜವಾಬ್ದಾರಿಯನ್ನು ಹರೀಶ್ ಕಂಠಿಗೆ ವಹಿಸಿದ ಮೇಲೆ ಇಲ್ಲಿ ಸಾಕಷ್ಟು ಜೀರ್ಣೋದ್ಧಾರ ಕೆಲಸಗಳು ನಡೆದಿದ್ರು ಕೂಡ ಅದಕ್ಕೆ ಒಂದು ವೇಗೋತ್ಕರ್ಷ ಬಂದಿದ್ದು ಹರೀಶ್ ಕಂಠಿಗೆ ಈ ಸಮಿತಿಯ ಅಧ್ಯಕ್ಷತೆಯನ್ನು ವಹಿಸಿದರು. ಬ್ರಹ್ಮಕಲಶೋತ್ಸವ ಸಮಿತಿಯ ಕಾರ್ಯಾಧ್ಯಕ್ಷ ಯುಎಂ ಕಿಶೋರ್ ಕುಮಾರ್ ಅವರು ಮಾತನಾಡಿ, ಎಲ್ಲರನ್ನ ಸೇರಿಸಿಕೊಂಡು ನಾವು ಜೀರ್ಣೋದ್ಧಾರ ಕಾರ್ಯಕ್ಕೆ ಚಾಲನೆಯನ್ನ ನೀಡಿದ ಕಾರಣ ನಾವು ಇಂದು ಯಶಸ್ಸು ಕಾಣಲು ಸಾಧ್ಯವಾಗಿದೆ ಎಂದರು. 2007-8ರ ಸಂದರ್ಭದಲ್ಲಿ ಈ ಭಾಗದ ಪ್ರಮುಖರನ್ನು ಸೇರಿಸಿಕೊಂಡು ಒಂದು ಅಷ್ಟಮಂಗಲ ಪ್ರಶ್ನೆ ಇರಿಸಿ, ಈ ಪ್ರಶ್ನೆಯ ಮೂಲಕ ಇಲ್ಲಿಯ ಎಲ್ಲ ಸಾನ್ನಿಧ್ಯ ಶಕ್ತಿಗಳ ಬಗ್ಗೆ ವಿಚಾರ ವಿಮರ್ಶೆ ಮಾಡಿಕೊಂಡು ಈ ಒಂದು ಜೀರ್ಣೋದ್ಧಾರ ಕಾರ್ಯಕ್ಕೆ ನಾವು ಧುಮುಕಿದೆವು. ದಾನಿ ಡಾಕ್ಟರ್ ರೇಣುಕಾ ಪ್ರಸಾದ್ ಅವರು ಮಾತನಾಡಿ, ಕಾರ್ಯಕ್ರಮ ಯಶಸ್ವಿಯಾಗಲು ಶುಭ ಕೋರಿದ್ರು. ಈ ಒಂದು ದೇವಸ್ಥಾನದ ಕಾರ್ಯದಲ್ಲಿ ನನಗೆ ಒಂದು ಸಪರೇಟ್ ಸನ್ಮಾನ ಕೊಟ್ಟಿದ್ದೀರಿ. ಅದಕ್ಕೂ ನಿಮಗೆಲ್ಲ ಕೃತಜ್ಞತೆ ಸಲ್ಲಿಸುತ್ತಾ ನನ್ನನ್ನು ಇಲ್ಲಿ ಅವಕಾಶ ಮಾಡಿಕೊಟ್ಟದ್ದಕ್ಕಾಗಿ ನಿಮಗೆಲ್ಲರಿಗೂ ಥ್ಯಾಂಕ್ಸ್ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಸಮಾರಂಭದಲ್ಲಿ ಸಚಿವ ಅಂಗಾರನ್ನ, ಪ್ರಕಾಶ್ ಮಲ್ಪೆ, ದಾನಿಗಳಾದ ರಾಜ್ಯ ಒಕ್ಕಲಿಗ ಸಂಘದ ಉಪಾಧ್ಯಕ್ಷ ಡಾಕ್ಟರ್ ರೇಣುಕಾ ಪ್ರಸಾದ್ ಸೇರಿದಂತೆ ಇತರ ದಾನಿಗಳನ್ನ ಸನ್ಮಾನಿಸಲಾಯಿತು. ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷ ಮೇದಪ್ಪ ಉಳ್ವಾರು ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಇದಕ್ಕೆಲ್ಲ ಈ ಊರಿನ ಜನರ ಸಹಕಾರ ಮತ್ತು ಎಲ್ಲ ಅರಂತೋಡು ಈ ಭಾಗದ ಎಲ್ಲ ಜನರ ಸಹಕಾರದೊಂದಿಗೆ ಆಯಿತು. ಆಮೇಲೆ
ನನಗೆ ನಾನಾಗ ಸೇವೆಯಲ್ಲಿದ್ದೆ, ನನ್ನನ್ನು ಇಲ್ಲಿ ಅಧ್ಯಕ್ಷರಾಗಿ ಆಯ್ಕೆ ಮಾಡುವಾಗ ನನ್ನ ಇದು 2014 ಫೆಬ್ರವರಿ ಮಾರ್ಚಲ್ಲಿ ಆಯಿತು. ಬ್ರಹ್ಮಕಲಶೋತ್ಸವ ಸಮಿತಿ ಅಧ್ಯಕ್ಷ ಹರೀಶ್ ಕಂಜಿಪಿಲಿ, ಸುಳ್ಯ ಚೆನ್ನಕೇಶವ ದೇವಳದ ಆನುವಂಶಿಕ ಮುಕ್ತೇಸರಾದ ಡಾಕ್ಟರ್ ಹರಪ್ರಸಾದ್ ತುಲಿಯಡ್ಕ, ಅರಂತೋಡು ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಹರಿಣಿ ದೇರಾಚೆ, ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳದ ಸುಳ್ಯ ಪ್ರಖಂಡ ಅಧ್ಯಕ್ಷ ಸೋಮಶೇಖರ್ ಪೈಕ, ಅರಂತೋಡು ಗ್ರಾಮ ಪಂಚಾಯತ್ ಮಾಜಿ ಉಪಾಧ್ಯಕ್ಷ ಶಿವಾನಂದ್ ಕುಕ್ಕುಂಬಳ, ಸುಳ್ಯ ಎಪಿಎಂಸಿ ಮಾಜಿ ಅಧ್ಯಕ್ಷ ದೀಪಕ್ ಕುತ್ತಮಟ್ಟೆ, ತೊಡಿಕಾನ ಶ್ರೀ ಮಲ್ಲಿಕಾರ್ಜುನ ದೇವಳದ ಮಾಜಿ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷ ಕೇಶವ್ ಕೊಳಲಮೂಲೆ, ಮರ್ಕಂಜ ಪಂಚಸ್ಥಾಪನೆ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷ ರಾಘವ್ ಕಂಚಿಪಿಲಿ, ಅರಂತೋಡು ವಾಹನ ಚಾಲಕ ಮಾಲಕ ಸಂಘದ ಅಧ್ಯಕ್ಷ ಮೋಹನ್ ಪೆರಂಕೋಡಿ ಇತರರು ವೇದಿಕೆಯಲ್ಲಿ ಉಪಸ್ಥಿತರಿದ್ದರು. ಅರಂತೋಡು ನೆಹರು ಸ್ಮಾರಕ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲ ರಮೇಶ್ ಎಸ್, ಅರಂತೋಡು ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಜಯಪ್ರಕಾಶ್ ಎಂಆರ್, ಸುಳ್ಯ ಕೆವಿಜಿ ಇಂಜಿನಿಯರಿಂಗ್ ಕಾಲೇಜಿನ ಉಪನ್ಯಾಸಕಿ ಸವಿತಾ ಸಭಾ ಕಾರ್ಯಕ್ರಮವನ್ನು ನಿರೂಪಿಸಿದ್ರು. ಪುಷ್ಪಾ ಮೇದಪ್ಪ ಪ್ರಾರ್ಥಿಸಿದ್ರು. ವಿದ್ವಾನ್ ದೀಪಕ್ ಕುಮಾರ್ ಪುತ್ತೂರು ಇವರ ನಿರ್ದೇಶನದಲ್ಲಿ ಮೂಕಾಂಬಿಕಾ ಅಕಾಡೆಮಿ ಪುತ್ತೂರು ಅವರಿಂದ ನೃತ್ಯ ರೂಪಕ, ನೃತ್ಯ ವೈವಿಧ್ಯ ಕಾರ್ಯಕ್ರಮಗಳು ಮತ್ತು ಸ್ಥಳೀಯ ವಿದ್ಯಾರ್ಥಿಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆದವು. ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಭವಾನಿ ಶಂಕರ್ ಅಡ್ತಳೆ ನಿರೂಪಿಸಿದ್ರು. ಹಸಿರುವಾಣಿ ಮೆರವಣಿಗೆಗೆ ಅರಂತೋಡು ಮಲ್ಲಿಕಾರ್ಜುನ ಭಜನಾ ಸಂಘದ ಅಧ್ಯಕ್ಷ ಕೆಆರ್ ಪದ್ಮನಾಭ ಚಾಲನೆಯನ್ನ ನೀಡಿದ್ರು. ಸಂಜೆ ತಂತ್ರಿಗಳ ಆಗಮನವಾಯಿತು. ಸಾಮೂಹಿಕ ಪ್ರಾರ್ಥನೆ, ಇತರ ವೈದಿಕ ಕಾರ್ಯಕ್ರಮಗಳು ನಡೆದವು. ಬ್ಯೂರೋ ರಿಪೋರ್ಟ್, ವಿ4 ನ್ಯೂಸ್, ಸುಳ್ಯ.